ಗದಾಯುದ್ಧದ ಭಾಗ. ಕೌರವ ತಾನಾಗಿ ಮೆರೆದಿದ್ದು ಮಾಡಬಾರದಂಥ ಪಾಪಕೃತ್ಯವನ್ನು ಮಾಡಿ ಕೊನೆಗೆ 18 ದಿನದ ಯುದ್ಧದಲ್ಲಿ ತಾನು ಭೀಮ ಮತ್ತು ಕೌರವ ಹೋರಾಟ ಮಾಡಿ ಕೈ ಸಾಗದೆ ಕೌರವ ಓಡಿ ಹೋಗ್ತಾನೆ. ಪಾಂಡವರಿಗೆ ಕೌರವ ಎಲ್ಲಿದ್ದಾನೆಂಬಂಥ ಕಥಾಭಾವವೇ ಗೊತ್ತಿಲ್ಲ. ಆಗ ಗುಪ್ತಚರರು ಹೋಗಿರ್ತಾರೆ. ಅಂತ ಗುಪ್ತಚರರು ಕೌರವ ಎಲ್ಲಿದ್ದಾನೆಂಬಂಥದ್ದನ್ನು ಕಂಡು ನೇರ ಬಂದು ಭೀಮನಲ್ಲಿ ಹೇಳ್ತಾರೆ. ಅದು ಉತ್ತಮ ಪದ್ಯ, ಬಹುಶಃ ಇದನ್ನು ಎಲ್ಲರನ್ನೂ ಕೂಡ ಮನರಂಜಿಸುವಂಥ ಪದ್ಯ. ಅಂತ ಹಾಡನ್ನು ಈಗ ತ್ರಿದ್ವ 3 ಮಂದಿ ಕೂಡ ಹಾಡುವುದರ ಮೂಲಕವಾಗಿ ಇದು ಬಹಳ ನಾವು ಬಿಚ್ಚುವಂಥ ಪದ್ಯ ಮತ್ತು ಆ ಶೈಲಿ ಕೂಡ ಅದೇ ರೀತಿ ಇರ್ತದೆ. ಹೇಳಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ಳಿ. ಸ್ವಾಮಿ ನಿಮ್ಮಿಡಿಗ ಸ್ವಾಮಿ ನಮ್ಮಿಡಿಯ ಬಹು ಸಲಾಮು ಉಡಿಯ ಬಲು ಸಲಾಮು 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 ಉಡಿಯ ಅದು ಸ್ವಾಮಿ ನಮ್ಮಿಡಿಯ ಚೀಟಿ ತಂದಿ ಕೂಡಿ ನಾವು ಓಟೋಟಾಗಿ ಹೊಲಗೈದಿದೆವು. ಚೀಟಿ ಬಂದಿ ಕೂಡಿ ನಾವು ಓಟೋಟಾಗಿ ಹೊಲಗೈದಿದೆವು. ಗೂಟ ಹಾಕಿ ಗೂಟ ಹಾಕಿ ಗೂಟ ಹಾಕಿ ಬಲೆಯ ಬೀಸಿದೆವು. ಬಲ ಬೀಸಿದೆವು ಬಲ ಬೀಸಿದೆವು 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 ಬೀಸಿದೆವು. ಮಿಗಮೊಲನ ಗಿಂಡ ಮಿಗಮೊಲನ ಗಿಂಡ ಮಿಗ 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 ಮಿಗಮೊಲನ ಗಿಂಡ ಕರಡಿ ಕಾರ್ಕೋಣಗೆ ತುಮುಕಿದವು. ಕರಡಿ ಕಾರ್ಕೋಣಗೆ ತುಮುಕಿದವು. ಸಲಾ